ಹಾಯ್ ಸ್ನೇಹಿತರೆ, ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್. ಯಾವುದೋ ಬಿಲ್ಡಿಂಗ್ ಮುಂದೆ ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಅಂದ್ಕೊಳ್ಬೇಡಿ. ಇದು ಪುತ್ತೂರಿನ ಬಹುನಿರೀಕ್ಷಿತ GL1 ಮಾಲ್. ಇದರಲ್ಲಿರುವಂತಹ ಭಾರತ್ ಸಿನಿಮಾಸ್ ಇವತ್ತು ಚಿತ್ರ ಪ್ರದರ್ಶನಕ್ಕೆ ತೆರೆದುಕೊಂಡಿದೆ. ಹಾಗಾಗಿ ಅದರ ಮೊದಲ ದಿನದ ಎಕ್ಸ್ಪೀರಿಯನ್ಸನ್ನು ಮಾಡೋಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ಭಾರತ್ ಸಿನಿಮಾಸ್. ನೋಡಿ, ನಾವು ಬೇಸ್ಮೆಂಟಲ್ಲಿದ್ದೇವೆ. ಬೇಸ್ಮೆಂಟಿಂದ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ನೋಡಿ, ಇದು ಲಿಫ್ಟಿಂದ ಎಕ್ಸಿಟ್ ಆದ ತಕ್ಷಣ ಫಸ್ಟ್ ಸಿಗುವಂಥದ್ದೇ ಭಾರತ್ ಸಿನಿಮಾಸ್ನ ಬಾಕ್ಸ್ ಆಫೀಸ್. ಸೆಕೆಂಡ್ ಫ್ಲೋರ್ ನನ್ನ ಹಿಂದೆ ಲಿಫ್ಟ್ ಇದೆ. ಲಿಫ್ಟಿಂದ ನೀವು ಹೊರಗಡೆ ಬಂದು ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಭಾರತ್ ಸಿನಿಮಾಸ್ನ ಬಾಕ್ಸ್ ಆಫೀಸ್ ಅಂದರೆ ಟಿಕೆಟ್ ಕೌಂಟ್ರ್ ನಿಮಗೆ ಸಿಗತ್ತೆ. ಲಿಫ್ಟಿನ ನೇರವಾಗಿ ಹೋಗೋದಿದ್ರೆ ಮೆನ್ಸ್ ಹಾಗೂ ವುಮೆನ್ಸ್ನ ವಾಶ್ರೂಮ್ ಇದೆ. ಹಾಗೂ ಲಿಫ್ಟಿಗೆ ಬಂದರೆ ಫುಡ್ ಕೋರ್ಟ್ಗಳಿಗೆ ಸ್ಲಾಟ್ಗಳಿದ್ದಾವೆ. ಒಂದೊಂದೇ ಬರಲಿಕ್ಕಿದೆ ಫುಡ್ ಕೋರ್ಟ್. ಯಾವಾಗ ಓಪನ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಕೆಲವು ಶಾಪ್ಗಳು ಈಗಾಗಲೇ ತಮ್ಮ ಕೆಲಸವನ್ನು ಅಲ್ಲಿ ಆರಂಭ ಮಾಡಿದೆ. ಸೊ ಹೀಗೇ ಮುಂದೆ ಬಂದು ಲೆಫ್ಟಿಗೆ ಹೋದರೆ ಇರುವಂಥದ್ದೇ ಬಹುನಿರೀಕ್ಷಿತ ಭಾರತ್ ಸಿನಿಮಾಸ್ ಚಿತ್ರಮಂದಿರ. 3 ಸ್ಕ್ರೀನ್ ಉಳ್ಳಂತಹ ಭಾರತ್ ಸಿನಿಮಾಸ್. ಇಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಬೋದು, ಬಲೂನ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಪುತ್ತೂರಿನ ಜನತೆಗೆ ಒಂದು ಸಂಭ್ರಮದ ಹಾಗೂ ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ಪುತ್ತೂರಿನಲ್ಲಿ ಮಲ್ಟಿಪ್ಲೆಕ್ಸ್, ಮೊದಲ ಮಲ್ಟಿಪ್ಲೆಕ್ಸ್ ಭಾರತ್ ಸಿನಿಮಾಸ್ ಪುತ್ತೂರಿನಲ್ಲಿ ಇವತ್ತು ಓಪನ್ ಆಗಿದೆ. ಇಲ್ಲಿ ನೋಡಿ, ಟಿಕೆಟ್ ಎಂಟ್ರಿ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಜನರನ್ನು. ಸೊ ನಾವು ನೋಡುವ ಏನೇನಿದೆ ಅಂತ. ಒಳಗಡೆ ಹೋದ ತಕ್ಷಣ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, 20 ಸೆಕೆಂಡ್ಗೆ ಯಾವುದೇ ಒಂದು ಮೂವಿ ಉಂಟಂತೆಲ್ಲ ಹಾಕಿದ್ದಾರೆ ಸ್ಕ್ರೀನ್. ಇದು ನೋಡಿ, ಸ್ಕ್ರೀನ್ 1ನ ಮುಂಭಾಗದಲ್ಲಿ ನಾವಿದ್ದೇವೆ. ಸ್ಕ್ರೀನ್ 1ನಲ್ಲಿ ಈಗ 10ವರೆಗೆ VIPs ಲಾಸ್ಟ್ ಬೆಂಚ್ ಅನ್ನುವ ತುಳು ಮೂವಿ ತೆರೆ ಕಾಣಲಿಕ್ಕಿದೆ. ನೋಡಿ, ಇದು ಸ್ಕ್ರೀನ್ 2ನ ಎಂಟ್ರೆನ್ಸ್. ಹಾಗೆ ಈ ಕಡೆ ರೈಟ್ ಸೈಡಿಗೆ ಹೋದರೆ ಸ್ಕ್ರೀನ್ 3. ಈಗ ಸ್ಕ್ರೀನ್ 3ಯಲ್ಲಿ ಕಾಂತಾರ 10 ಕಾಲಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡಿ, ಇಲ್ಲಿ ಎಂಟ್ರಿ ರೆಸ್ಟ್ರಿಕ್ಟೆಡ್ ಅಂತ ಇಲ್ಲೊಂದು ಕೋಣೆ ಇದೆ. ಇದು ವೇಟಿಂಗ್ ಬೇ ಅಂತ ಹೇಳ್ಬೋದು. ಭಾರತ್ ಸಿನಿಮಾಸ್ ಪುತ್ತೂರಿನಂತಹ ವೇಟಿಂಗ್ ಬೇ. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಿ ಇಂಟೀರಿಯರ್ಸ್, ಲೈಟಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಭಾರತ್ ಸಿನಿಮಾಸ್ನ ಫುಡ್ ಕೋರ್ಟ್. ಪಾಪ್ಕಾರ್ನ್ ಇರ್ಬೋದು, ಪೆಪ್ಸಿ ಇರ್ಬೋದು, ನ್ಯಾಚೋಸ್ ಇರ್ಬೋದು. ಇದರ ಜೊತೆಗೆ ಬರ್ಗರ್ ಮತ್ತು ಸ್ಯಾಂಡ್ವಿಚ್ ಕೂಡ ಇಲ್ಲಿ ಉಂಟು. ನೋಡಿ, ಇದು ಭಾರತ್ ಸಿನಿಮಾಸ್. ಅದೇ ಈ ಕಡೆ ಬಂದರೆ, ಲೆಫ್ಟ್ ಸೈಡಿಗೆ ಬಂದರೆ ವಾಶ್ರೂಮ್ ಇದೆ. ಲೇಡೀಸ್ ವಾಶ್ರೂಮ್ ಮತ್ತು ಮೆನ್ಸ್ ವಾಶ್ರೂಮ್ ಇಲ್ಲಿರುವ. ಕುಡಿಯೋ ನೀರಿಗೆ ಫಿಲ್ಟ್ರ್ ನೀರು ಇಟ್ಟಿದ್ದಾರೆ. ಇದು ಇನ್ನೊಂದು ಕಡೆಯಿಂದ ವ್ಯೂ. ಇಲ್ಲಿ ನೋಡಿ, ಭಾರತ್ ಸಿನಿಮಾಸ್ನ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಹಾಕಿದ್ದಾರೆ. ನೋಡಿ, ಅವತಾರ್ ಫಿಲ್ಮಿಗೆ ನಾನು ಬಂದಂಥದ್ದು. ಅದರದ್ದು ಇಂಟರ್ವಲ್ ಈಗ ಆಗಿದೆ. ಇಲ್ಲಿ ಪಾಪ್ಕಾರ್ನ್, ಪೆಪ್ಸಿ, ನ್ಯಾಚೋಸ್ಗೆಲ್ಲ ಜನ ನಿಂತಿದ್ದಾರೆ. ಇದೆಲ್ಲ ಪುತ್ತೂರಿನ ಜನರಿಗೆ ಸ್ವಲ್ಪ ಹೊಸತಲ್ಲ. ಇಷ್ಟು ದಿನ ಮಂಗಳೂರಿಗೆ ಹೋಗ್ತಾಯಿದ್ರು, ಈಗ ಅದೇ ಅನುಭವವನ್ನು ಪುತ್ತೂರಿನಲ್ಲಿ ಪಡಿತಾ ಇದ್ದಾರೆ. ನಾವೊಂದು ಪಾಪ್ಕಾರ್ನ್ ತಗೊಂಡಿದ್ದೇವೆ. ನೋಡಿ ಫ್ರೆಂಡ್ಸ್, ಈಗ ಅವತಾರ್ ಫಿಲ್ಮ್ ಮುಗ್ದಿದೆ. ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ಅಂತ ಕೇಳುವ. ಅಲ್ಲಿ 3D ಗ್ಲಾಸ್ ವಾಪಸ್ ತಗೊಳ್ತಾ ಇದ್ದಾರೆ. ನೋಡಿ, ಇದು ಪುತ್ತೂರು ಭಾರತ್ ಸಿನಿಮಾಸ್ನ ಸ್ಕ್ರೀನ್ ನಂಬರ್ 2. ಇದೀಗ ಅವತಾರ್ ಫಿಲ್ಮನ್ನು ನೋಡಿ ಚಿತ್ರಪ್ರೇಮಿಗಳು ಎಕ್ಸಿಟ್ ಆಗಿದ್ದಾರೆ. ನನ್ನ ಹಿಂದೆ ನೋಡ್ಬೋದು ನೀವು, ಎಲ್ಲ ಸೀಟ್ಗಳು ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಇಲ್ಲಿಗ ಮುಂದಿನ ಶೋಗೆ ಈ ಸ್ಕ್ರೀನ್ ಅಣಿ ಆಗ್ತಾ ಇದೆ. ಇದರಲ್ಲಿ ಸಾಧಾರಣ 141 142 ಸೀಟ್ಗಳು ನಮಗೆ ಇರುವ ಮಾಹಿತಿ ಪ್ರಕಾರ. ಹಿಂದ್ಗಡೆ ಪ್ರೊಜೆಕ್ಷನ್ ರೂಮನ್ನು ಕೂಡ ನೋಡ್ಬೋದು. ಈ ಕಡೆ ಎಕ್ಸಿಟ್ ಇರುವಂಥದ್ದು. ಹಾಗೆ ಈ ಬಲಬದಿಗೆ ಬಂದರೆ ಇಲ್ಲಿ
ಎಂಟ್ರಿ ಇರುವಂಥದ್ದು. ಈ ಕಡೆಯಿಂದ ಎಂಟ್ರಿ ಆದರೆ ನಾವು ಆವಾಗ ಪ್ರಾರಂಭದಲ್ಲಿ ತೋರಿಸಿದ್ವಿ, ಅದೇ ಎಂಟ್ರಿಯಿಂದ ಇಲ್ಲಿ ಬರ್ತೀವಿ. ಹೇಗಿತ್ತು ಮೂವಿ? ಸೂಪರ್ ಸೂಪರ್. ಪುತ್ತೂರಲ್ಲಿ ಹೊಸತ್ತು ಮಲ್ಟಿಪ್ಲೆಕ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಆಯಿತು. ನಿಮಗೆ ಪುತ್ತೂರಲ್ಲಿ ಫಸ್ಟ್ ಮಲ್ಟಿಪ್ಲೆಕ್ಸ್, ಫಸ್ಟ್ ಡೇ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೌಂಡ್ ಎಫೆಕ್ಟ್ಸ್ ಎಲ್ಲ ಭಾಳ ಚೆಂದ ಇತ್ತು. ಆಮೇಲೆ ಮೂವಿ ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಸ್ವಲ್ಪ ಲಾಂಗ್ ಆಯಿತು. 3D ಮೂವಿ ನೋಡಿದ್ರಿ? ಇಷ್ಟು ಸಮಯ ಎಲ್ಲ ಮಂಗಳೂರಿಗೆ ಹೋಗ್ತಾ ಇತ್ತು. ಹೌದು ಹೌದು. ಸಾಗೋ ಸುತ್ತಮುತ್ತ ಈಗ ನಮ್ಮ ಪುತ್ತೂರಲ್ಲೇ ಆಗಿರೋದು ನಿಮಗೆ ಎಷ್ಟು ಖುಷಿಯಾಗಿದೆ? ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಈಗ ಗೊತ್ತಿರ್ಬೋದು ನಿಮಗೆ ಮಂಗಳೂರಿಗೆ ಹೋಗೋದು ಈಗ ಎಷ್ಟು ಕಷ್ಟ ಅಂತ. ಬಹುಶಃ ಇನ್ನೊಂದು ವರ್ಷ 2 ವರ್ಷ ತನಕ ನಮಗೆ ಪುತ್ತೂರು ಮಂಗಳೂರು ರೋಡು ತುಂಬ ಕಷ್ಟ ಹೋಗಲಿಕ್ಕೆ. ಸೊ ಪುತ್ತೂರಲ್ಲಿ ಆಗಿರುವಂಥದ್ದು ನಮಗೂ ಕನ್ವೀನಿಯೆಂಟು, ನಮಗೆ ಟೈಮು ಸೇವ್ ಆಗ್ತದೆ, ಹಣನೂ ಸೇವ್ ಆಗ್ತದೆ. ಸೂಪರ್ ಇತ್ತು. ಪುತ್ತೂರಲ್ಲಿ ಮಲ್ಟಿಪ್ಲೆಕ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗೆ? ಚಂದ ಇತ್ತು, ಸೂಪರ್ ಇತ್ತು. ಇಲ್ಲಿ AC ಗೀಸಿ ಎಲ್ಲ ಸೂಪರ್ ಉಂಟು. ವಂಡರ್ಫುಲ್ ಇತ್ತು. ಫಸ್ಟ್ ಮಲ್ಟಿಪ್ಲೆಕ್ಸ್ ಬಂದಿದೆ. ಹೌದು ಭಾರಿ ಚೆನ್ನಾಗಿತ್ತು. ಮಾರ ಬೇಕಿತ್ತು ಒಂದು ಪುತ್ತೂರಲ್ಲಿ ಇದು. ಇಷ್ಟು ಸಮಯ ಎಲ್ಲ ಮಂಗಳೂರಿಗೆ ಹೋಗ್ತಾ ಇತ್ತು. ಹೌದೌದು. ಈಗ ಪುತ್ತೂರಿನವರಿಗೆ ಭಾರಿ ಒಂದು ಅಡ್ವಾಂಟೇಜ್ ಆಗಿದೆ. ಹೀಗೆಲ್ಲ ಬೇಕಿತ್ತು, ಭಾರಿ ಒಳ್ಳೆದಾಗಿದೆ ಅಂದರೆ.